ಒಂದು ಹಿಂದೂ ಹುಡುಗಿಯನ್ನ ಹಾರಿಸಿಕೊಂಡು ಹೋದ್ರೆ ನೀವು 10 ಮುಸ್ಲಿಂ ಹುಡುಗಿಯರನ್ನ ಹಾರಿಸಿಕೊಂಡು ಹೋಗಿ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ಹಿಂದೂ ನಾಯಕ ಪ್ರಮೋದ್ ಮುತಾಲಿಕ್ ನೀಡಿದ್ದಾರೆ. ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಮಾಡುವ ಕುರಿತು ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಯ ಬಲೆಗೆ ಬೀಳಿಸಿ ಮತಾಂತರ ಮಾಡುವ ಜಾಲದ ಕುರಿತು ಮುತಾಲಿಕ್ ಈ ಮೊದಲಿನಿಂದಲೂ ತನ್ನದೇ ರೀತಿಯ ಹೋರಾಟ ಪ್ರತಿಭಟನೆಗಳನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿಕೊಂಡು ಬಂದವರು. ಇದೀಗ ಮತ್ತೆ ಮುತಾಲಿಕ್ ಟೈಮ್ಸ್ ಲೈನ್ಗೆ ಬಂದಿದ್ದಾರೆ. ಸದ್ಯ ಇಡೀ ರಾಜ್ಯ ಅದರಲ್ಲೂ ಕರಾವಳಿ ಭಾಗದಲ್ಲಂತೂ ಹಿಜಾಬ್, ಹಲಾಲ್ ಹಾಗೂ ಲವ್ ಜಿಹಾದ್ ಪ್ರಕರಣಗಳ ಕಾವು ಇನ್ನೂ ಆರಿಲ್ಲ. ಹೀಗಿರುವಾಗಲೇ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ನಡೆದಂತಹ ಬಹಿರಂಗ ಸಮಾವೇಶದಲ್ಲಿ ಹಿಂದೂ ಮುಖಂಡ ಪ್ರಮೋದ್ ಮುತಾಲಿಕ್ ಹಿಂದೂ ಸಮಾಜದ ಬಿಸಿ ರಕ್ತದ ಯುವಕರಿಗೆ ಕರೆಯೊಂದನ್ನ ನೀಡಿದ್ದಾರೆ. ಒಬ್ಬಾಕಿಯನ್ನ ಹಾರಿಸಿಕೊಂಡು ಹೋದ್ರೆ 10 ಮುಸ್ಲಿಂ ಹುಡುಗಿಯರನ್ನ ಪ್ರತಿಯಾಗಿ ಹಾರಿಸಿ, ಈ ಮಣ್ಣಿನ ಕಣಕಣದಲ್ಲಿಯೂ ಶಿವಾಜಿ ರಕ್ತ ಇದೆ. OIC ಒಬ್ಬ ನಾಯಿ, ನಿನ್ನಂಥವರನ್ನ ಬಹಳ ಜನರನ್ನ ನೋಡಿದ್ದೀವಿ. ನಾವು 20 ಕೋಟಿ ಮುಸ್ಲಿಮರು 100 ಕೋಟಿ ಹಿಂದೂಗಳನ್ನ ನಾಶ ಮಾಡ್ತೇವೆ ಅಂತಾನೆ. ಟಿಪ್ಪು ಸುಲ್ತಾನ, ಗೋರಿ, ಗಜನಿ, ಬಾಬರ್ಗಳನ್ನ ಗೋರಿ ಮಾಡಿದ್ದೇವೆ. ಈ ದೇಶವನ್ನ ಇಸ್ಲಾಮನ್ನಾಗಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಜಾತಿಗಳ ಆಚರಣೆ ಮನೆಯಲ್ಲಿ ಇರಲಿ, ಹೊರಗೆ ಬಂದ್ರೆ ಹಿಂದೂ ಅಂತ ಹೆಮ್ಮೆಯಿಂದ ಹೇಳಿ ಎಂದು ಆಕ್ರೋಶಭರಿತ ಮಾತುಗಳನ್ನ ಆಡಿದ್ದಾರೆ. ಪಾಕಿಸ್ತಾನ್ ಇಲ್ಲಿ ಕೂತಂತ ಶಿರಹಟ್ಟಿ ಜನ ಒಂದು ಕಡೆ ಆ ಕಡೆ ತಿರುಗಿ ಉಚ್ಚ ಬೈದ್ರೆ ಸಾಕು ಮುಳುಗಿ ಹೋಗ್ಬಿಡುತ್ತೆ. ಏನಿದು ಲವ್ ಜಿಹಾದ್ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳನ್ನ, ನಮ್ಮ ಅಕ್ಕ ತಂಗಿಯರನ್ನ, ವಯಸ್ಸಿಗೆ ಬಂದಂತ ಕಾಲೇಜ್ ಹೋಗ್ತಾ ಇರುವಂತ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ, ಪ್ರೇಮ, ಲವ್ ಹೆಸರಿನಲ್ಲಿ ವ್ಯವಸ್ಥಿತವಾಗಿ ಅವರನ್ನ ಮೋಸದ ಜಾಲದಲ್ಲಿ ಹಾಕಿ ಬುರ್ಕಾ ಹಾಕುವಂತ ಮತಾಂತರ ಮಾಡೋದೇ ಲವ್ ಜಿಹಾದ್. ಜಿಹಾದ್ ಅಂದ ತಕ್ಷಣ ಬಾಂಬು, ಬಂದೂಕು, ಪಿಸ್ತೂಲು, ಚಾಕು ಅಲ್ಲ. ನಾವು ಹೇಳಿದ್ರೆ ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ ದೇವ, ಮಾತೃ ದೇವೋ ಭವ. ಮೊದಲನೇದಾಗಿ ಹೇಳ್ತೀವಿ ನಾವು ಮಾತೃ ದೇವೋ ಭವ. ಎಲ್ಲಾ ಸ್ತ್ರೀಯರನ್ನು ತಾಯಿಯ ಸ್ವರೂಪದಲ್ಲಿ ಕಂಡಂತಹ ಈ ದೇಶದಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ವ್ಯವಸ್ಥಿತವಾಗಿ ಮತಾಂತರ ಮಾಡುವಂತಹ ಪ್ರಕ್ರಿಯೆ ಪ್ರತಿನಿತ್ಯ ನಡೀತಾ ಇದೆ. ಪ್ರತಿನಿತ್ಯ ನನಗೆ 10 ಫೋನ್ಗಳು ಬರ್ತವೆ. ನನಗೆ ಒಬ್ಬರಿಗೆ, ನಮ್ಮ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪ್ರತಿನಿತ್ಯ ಫೋನ್ಗಳು ಬರ್ತವೆ. ಹೀಗೆ ನೂರಾರು ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳ ಮೋಸದಿಂದ ಇವತ್ತು ಹೋಗ್ತಾ ಇರುವಂತಹದನ್ನ ತಡಿಬೇಕು, ಎಚ್ಚರಿಕೆ ಕೊಡಬೇಕಾಗಿದೆ. ನೀವೇನಾದ್ರೂ ಮುಸ್ಲಿಮರು ನಿಮ್ಮ ಹುಡುಗರಿಗೆ ಹೇಳದೇ ಇದ್ರೆ, ಇದನ್ನು ತಡಿದೇ ಇದ್ರೆ, ನಮ್ಮ ಒಂದು ಹುಡುಗಿ ಏನಾದ್ರೂ ನೀವು ಹರಿಸ್ಕೊಂಡು ಹೋದ್ರೆ ಇನ್ನು ಮುಸ್ಲಿಂ ಹುಡುಗಿಯರನ್ನ 10 ಹುಡುಗಿಯರನ್ನ ಹಾಕ್ಕೊಂಡು ಹೋಗಿ. ನಮಗೂ ಬರುದಿಲ್ಲ, ನಮಗೂ ಲವ್ ಮಾಡಕ್ ಬರುದಿಲ್ಲ. ಮುತಾಲಿಕ್ ಸನ್ಯಾಸಿ ಇರ್ಬೋದು, ಮುತಾಲಿಕ್ ಮದುವೆ ಮಾಡ್ಕೊಳ್ಳದೆ ಇರ್ಬೋದು, ಆದ್ರೆ ನಮ್ಮ ಹುಡುಗರು